ಬಹುಶ್ರುತ ವಿದ್ವಾಂಸ ಪದ್ಮಶ್ರೀ ಪುರಸ್ಕೃತ ವಿದ್ಯಾ ವ್ಯಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ ಪ್ರಥಮ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅಂಬಲ್ಪಾಡಿಯಲ್ಲಿರುವ ಆಚಾರ್ಯರ ಸ್ವಗೃಹ ಈಶಾವಾಸ್ಯಂನಲ್ಲಿ ಬನ್ನಂಜಿಯವರ ಅಭಿಮಾನಿಗಳು ಶಿಷ್ಯರು ಮುಂಜಾನೆಯಿಂದ ಸಂಜೆಯವರೆಗೆ ಎಂಬ ಶೀರ್ಷಿಕೆಯಡಿ ದಿನಪೂರ್ತಿ ಹಮ್ಮಿಕೊಂಡ ಕಾರ್ಯಕ್ರಮ ಶುಕ್ರವಾರ ಉದ್ಘಾಟನೆಗೊಂಡಿತು. ಉಡುಪಿ ಶಾಸಕ ಹಾಗೂ ಆಚಾರ್ಯರ ಅಭಿಮಾನಿಯಾಗಿರುವ ಕೆ ರಘುಪತಿ ಭಟ್ ಉದ್ಘಾಟಿಸಿ ರಾಜ್ಯ ಸರ್ಕಾರ ಶ್ರೀಯುತ ಆಚಾರ್ಯರ ಶ್ರೇಷ್ಠವಾದ ಬಹುಮುಖ ವಾಂಗ್ಮಯ ಕೊಡುಗೆಗಳನ್ನು ಗೌರವಿಸುವ ನಿಟ್ಟಿನಲ್ಲಿ ಉಡುಪಿಯಲ್ಲಿ ನಿರ್ಮಾಣಗೊಂಡಿರುವ ಜಿಲ್ಲಾ ಗ್ರಂಥಾಲಯಕ್ಕೆ ಅವರ ಹೆಸರಿಡಲು ನಿರ್ಧರಿಸಿದೆ. ಈ ಗ್ರಂಥಾಲಯದ 2ನೇ ಮಹಡಿಯಲ್ಲಿ ಆಚಾರ್ಯರ ಕೃತಿಗಳ ಅಧ್ಯಯನ, ಪ್ರವಚನ, ಉಪನ್ಯಾಸಗಳ ಶ್ರವಣಕ್ಕಾಗಿ ಹಾಗೂ ತತ್ವಶಾಸ್ತ್ರಗಳ ಅಧ್ಯಯನಕ್ಕಾಗಿ ಮುಡಿಪಾಗಿಡಲಾಗುವುದು. ಸರ್ಕಾರದ ಈ ನಿರ್ಧಾರದಿಂದ ಆಚಾರ್ಯರಿಗೂ ಉತ್ತಮ ಗೌರವ ಮತ್ತು ಗ್ರಂಥಾಲಯದ ಶ್ರೇಷ್ಠತೆ ಹೆಚ್ಚಿದಂತಾಗಿದೆ ಎಂದರು. ಇದೇ ವೇಳೆ ಪ್ರತಿಮೆಯನ್ನ ಅನಾವರಣಗೊಳಿಸಲಾಯಿತು. ಪ್ರತಿಮೆ ನಿರ್ಮಿಸಿಕೊಟ್ಟ ಕಲಾವಿದ ಜನಾರ್ದನ ಹಾವಂಚಿಯವರನ್ನ ಸನ್ಮಾನಿಸಲಾಯಿತು.